ಅಂಗಾರೆ ನಾಡೋರ್ಮೆ ಪೆರ್ನಾಲ್ ಸಂಭ್ರಮ ಗೌಚಿ ಪವಿತ್ರ ರಂಜಾನ್ ತಿಂಗೊಳ್ಡು ಒಂಜಿ ತಿಂಗೊಲ್ದ ಕಠಿಣ ಉಪವಾಸ ವೃತಾಚರಣೆ ನಡಪಾಯಿನ ಮುಸ್ಲಿಂ ಬಂಧುಲೆಗ್ ಈದ್ ಉಲ್ ಫಿತರ್ ಪರ್ಬದ ಸಂಭ್ರಮ ವೃತಾಚರಣೆದ ನಿಯಮದ ಫಿತ್ರ್ ಜಕಾತ್ ಅರ್ಪಣೆ ಮಲ್ತದ ಸಾಮೂಹಿಕ ನಮಾಜ್ ನಡಪಾದು ಪರಸ್ಪರ ಒರಿಯೋನೊರಿ ಅರ್ಕದು ತರ್ಕದು ರಂಜಾನ್ ಶುಭಾಶಯನ್ ಪಟ್ಟೊಂಡೆರು. കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ. அதனால் ஃபேமிலியில் போய் நோக்கிறோம் இதாக்குறோம் எல்லா விஷயத்துக்கும் நோக்கொண்டு ಈದ್ ಉಲ್ ಫಿತ್ರ್ சொல்கிற ಹಬ್ಬದ ಮಹತ್ವ ಅದೇ ಎಲ್ಲ ಕಂಡು ಈ ಆಯರ್ ಜಮಾತ್ ಅಧ್ಯಕ್ಷ ಇನ್ನು ಸಂದೇಶ ಕೊಡ್ತುಂಟು ಅದೇ ಎಲ್ಲರೂ ಈ ವಿಷಯದನ್ನೆಲ್ಲರೂ ಅಭಿಪ್ರಾಯ ಹಾಕಿತ್ತು. ಇನ್ಶಾ ಅಲ್ಲಾ ಇನ್ನತ್ತು ಈದ್ ಉಲ್ ಫಿತ್ರ್ ಎಲ್ಲರೂ ಕೊಡ್ತೀವಿ ಎಲ್ಲ ಹೈರ್ ಲಾಕೊಟ್ಟಿದ್ದಂತು ನಮ್ಮ ದುವಾರ್ಕ ಸರ್ವರಿಗೂ ಈದ್ ಹಬ್ಬದ ಶುಭಾಶಯಗಳು. ಉಳ್ಳಾನ ದರ್ಗಾ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಈದ್ ಉಲ್ ಫಿತರ್ ಪರ್ಬ ಮಾತರೆಗ್ಲ ಸುಖ ಶಾಂತಿ ನೆಮ್ಮದಿನ ಕಂತು ಕೊರಡು ಪಣದ ಹಾರೈಸಿದರು. ಈ ಬಾರಿಯ ವಿಶೇಷ ಒಂದು ಸಂಭ್ರಮಕ್ಕೆ ಒಂದು ಕಾರಣ ಕೂಡ ಇದೆ. ಕಳೆದ 2 ವರ್ಷಗಳಿಂದ ಈ ದೇಶಕ್ಕೆ ಬಂದಂಥ ಮಹಾಮಾರಿ ಕೊರೋನಾ ವೈರಸ್ನಿಂದಾಗಿ ಎಲ್ಲೂ ಕೂಡ ರಂಜಾನ್ನಾಗಲಿ ಈದ್ ಬಗ್ಗೆ ಆಗಲಿ ಯಾರಿಂದಲೂ ಒಂದು ಸಂಭ್ರಮದ ವಾತಾವರಣ ಇಲ್ಲವಾಯಿತು. ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಆರೋಗ್ಯದ ದೃಷ್ಟಿಯಿಂದ ಲಾಕ್ಡೌನ್ ಎಂಬ ಹೆಸರಿನ ಒಂದು ಕವಚವನ್ನು ಹಾಕಿ ಜನರನ್ನು ಬಂಧಿಸಿಟ್ಟ ಕಾರಣ ಉಪವಾಸ ಆಗಲಿ ಈದ್ ಹಬ್ಬ ಆಗಲಿ ಆಚರಿಸಲಿಕ್ಕೆ ಸಾಧ್ಯ ಆಗದೆ ಅಥವಾ ಇನ್ನಿತರ ಹಬ್ಬಗಳು ಕೂಡ ಮಾಡಲಿಕ್ಕಾಗದೆ ಜನಸಾಮಾನ್ಯರು ಬಹಳ ಬೇಸರದಲ್ಲಿದ್ದಂಥ ಒಂದು ವಿಚಾರ ನಾವು ನೀವೆಲ್ಲ ಕಂಡುಕೊಂಡಿದ್ದೇವೆ. ಈ ಒಂದು ಬಾರಿಯ ಈಗ ಕೊರೋನಾ ಅಲೆಗಳ ಹೆಸರು ಕೇಳುತ್ತಿದ್ದರೂ ಕೂಡ ರಂಜಾನ್ ತಿಂಗಳು ನಮಗೊಂದು ಪುಣ್ಯದಾಯಕವಾಗಿ ಕೊರೋನಾದ ಮುಕ್ತವಾದಂಥ ವಾತಾವರಣದಲ್ಲಿ ರಂಜಾನ್ ಉಪವಾಸ ವ್ರತವನ್ನು ಆಚರಿಸಲಿಕ್ಕೆ ಮತ್ತು ಈ ದಿನ ನಡೆಸುವಂಥ ಈ ಈದ್ ಹಬ್ಬಕ್ಕೆ ಕೂಡ ಒಂದು ಉತ್ತಮವಾದ ವಾತಾವರಣ ಅಲ್ಲಾಹು ಕಲ್ಪಿಸಿಕೊಟ್ಟಿದ್ದಾನೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಕೊರೋನಾದಂಥ ವೈರಸ್ಗಳು ನಮ್ಮಿಂದ ದೂರವಾಗಿ ಎಲ್ಲ ಜಾತಿ ಧರ್ಮದವರಿಗೆ ಸಹಬಾಳ್ವೆಯಿಂದ ಬಾಳಿಕೊಂಡು ಉತ್ತಮವಾದ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಅಲ್ಲಾಹು ಅನುಗ್ರಹಿಸಲಿ. ಹಾಗೂ ಕೂಡ ಕೊರೋನಾ ಮುಕ್ತವಾಗಿದೆ ಅಂತ ಹೇಳಿಕೊಂಡು ಈ ಬಾರಿ ಕೂಡ ನಾವು ಈದ್ ಸಂಭ್ರಮಾಚರಣೆ ಮಾಡುವಾಗ ಭಾಳ ಜಾಗರೂಕತೆಯಿಂದ ಯಾರಿಗೂ ತೊಂದರೆ ಆಗದೆ ಇಸ್ಲಾಮಿನ ಚೌಕಟ್ಟಿನೊಳಗೆ ಇದ್ಕೊಂಡು ನಮ್ಮ ಸಹೋದರ ಸಹೋದರಿಯರು ಈ ಈದ್ ಸಮಾರಂಭವನ್ನು ಈ ಈದ್ ಹಬ್ಬದ ಆಚರಣೆಯನ್ನು ಆಚರಿಸಬೇಕು. ಒಳ್ಳೆಯ ಉತ್ತಮವಾದಂಥ ಬಟ್ಟೆ ಬರೆಗಳನ್ನು ತೊಡಗಿ ಆಹಾರ ವಸ್ತುಗಳನ್ನು ಸೇವಿಸಿಕೊಂಡು ಬೇಡವಾದ ವಿಚಾರಗಳಿಗೆ ಕೈ ಹಾಕದೆ ಒಂದು ಉತ್ತಮ ರೀತಿಯ ಪ್ರವಾದಿಗಳವರ ಸಂದೇಶವನ್ನು ಸಾರುವಂಥ ರೀತಿಯ ಹಬ್ಬವಾಗಿ ಮರೆಯಲಿ ಅಂತೇಳಿ ಆಸೆ ಪಡ್ತಾ ಇದ್ದೇನೆ. ಉಳ್ಳಾಲ ದರ್ಗಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ತ್ವಾಹಾ ಹಾಜಿ ಬೊಕ್ಕ ಪ್ರಮುಖರು ಈದ್ ಉಲ್ ಫಿತರ್ ಪರ್ಬ ಮಾತರೆಗ್ಲ ಸುಖ ಶಾಂತಿ ನೆಮ್ಮದಿನ ಕೊರಡು ಮಾತರೆಗ್ಲ ಎಡ್ಡೆ ಆವಡು ಬಣದು ಹಾರೈಸಿದರು. ಕರ್ನಾಟಕ ನಾಡಿನ ಸಮಸ್ತ ಜನರಿಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು. ಏಪಲದಲಕ ಮಲ್ಲ ಗೌಜಿ ಇಚ್ಚಾಂಡಲ ಔಲೌಲು ರಂಜಾನ್ ಪರ್ಬದ ಸಂಭ್ರಮ ಕುಸಿ ಅಲಂಕಾರಲು പൊസുക്കുറൽകു തുയർ തിക്കിന ചിത്രಣ മൂലുണ്ടു. സ്നേഹത്താലടുക്കാം ഞാൻ മോഹത്താലെ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം.